ಇದು ಐತಿಹಾಸಿಕ ಕ್ಷಣವನ್ನು ಗುರುತಿಸಿತು. ವಿಶೇಷವಾಗಿ ಶ್ರೀ ನೇತೃತ್ವದ ಗುಂಪು ಅವರ ಸಮರ್ಪಣೆ 9 ದಿನಗಳ ಕಾಲ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತಹ ಸಾಂಪ್ರದಾಯಿಕ ಆಚರಣೆ ಯುಎಇ ಮತ್ತು ಭಾರತದ ಎರಡರಲ್ಲಿರುವ ಸಮುದಾಯಗಳಿಂದ ಅವರಿಗೆ ಮೆಚ್ಚುಗೆ ಮತ್ತು ಬೆಂಬಲವನ್ನು ತಂದಿತು. ಯುಎಇಯಲ್ಲಿ ಪ್ರದರ್ಶನವನ್ನು ಮುಂದುವರಿಸಿದ ತಂಡ ಅಂತಿಮವಾಗಿ ಉಡುಪಿಯ ದೊಡ್ಡಣ್ಣಗುಡ್ಡೆಯಲ್ಲಿ ನಡೆದ ಹೊಂಡಲಿನ ಬಿಲಿಗೊಬ್ಬು ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಹ್ವಾನವನ್ನು ಸ್ವೀಕರಿಸಿತು. ಈ ಪ್ರತಿಷ್ಠಿತ ವೇದಿಕೆಯಲ್ಲಿ ಗುರುತಿಸುವುದು ಯುಎಇನ ಪಿಲಿಕುಲು ಪ್ರಥಮವಾಗಿತ್ತು. ಅಪ್ಪೆನ ಮೋಕೆದ ಪಿಲಿಕುಲು ಅಸಾಧಾರಣ ಪ್ರದರ್ಶನದೊಂದಿಗೆ ಮೊದಲ ಸ್ಥಾನವನ್ನು ಕೂಡ ಅಲ್ಲಿ ಗೆಲ್ಲುತ್ತಾರೆ. ತುಳು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ನಿಮ್ಮ ಪ್ರಯತ್ನಗಳು ಸಾಧನೆ ಯುಎಇ ಮತ್ತು ಅಲ್ಲಿನ ತುಳು ಸಮುದಾಯವನ್ನು ಹೆಮ್ಮೆ ಪಡುವಂತೆ ಮಾಡಿದೆ. ತುಳುನಾಡಿನ ಪರಂಪರೆಯನ್ನು ಜೀವಂತವಾಗಿರಲು ಇತರರನ್ನು ಪ್ರೇರೇಪಿಸುವ ತಮ್ಮ ಸಮರ್ಪಣೆ ಮತ್ತು ಉತ್ಸಾಹವನ್ನು ಗುರುತಿಸಿ ಅಭಿಮಾನದಿಂದ ಗೌರವಿಸುತ್ತಾ ನಿಮ್ಮ ಹೊಳೆಯುವ ಇಂದಿನ ಫಲಿತಾಂಶವಾದ ನಾಳೆಗಳು ಇನ್ನಷ್ಟು ಮೆರುಗು ಪಡೆದುಕೊಳ್ಳಲಿ, ಎಲ್ಲರ ಜೀವನ ಸದಾ ಸಂಪದ್ಭರಿತವಾಗಿರಲಿ ಎಂದು ಆಶಿಸುತ್ತಾ ಶುಭವನ್ನು ಪ್ರಾರ್ಥಿಸುತ್ತಾ ನಮ್ಮ ಕಟೀಲ್ ಫ್ರೆಂಡ್ಸ್ ದುಬೈ ವತಿಯಿಂದ ನಿಮ್ಮನ್ನು ನಾವು ವೇದಿಕೆಗೆ ಬರಮಾಡಿಕೊಂಡು ಸನ್ಮಾನ ನಡೆಸುತ್ತಿದ್ದೇವೆ. ದಯವಿಟ್ಟು ಅಪ್ಪನ ಮೋಕೆದ ಪಿಲಿಕುಲು ತಂಡದ ಎಲ್ಲ ಹೆಣ್ಣು ಹುಲಿಗಳು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಕೂಟವನ್ನು ಬಂದು ಮೂರು ಹೋದು ಸೂತ ಇನಾಮನ್ನು ಪಡೆಯಲು ಬಯಲು ಮಾಮಲ್ಲ ದಾಟಿ ಬರೋದು ಎಲ್ಲ ಹಾಕಿದ್ರೆ ಅನಾಥೆ ಇನಾಮನ್ನು ಪಡೆಯೋದಕ್ಕೆ ನಾವು ಮಾತ್ರ ಹಾಕಿದೆ ದೇವರ ಆಶೀರ್ವಾದ ಮಾಡ್ಕೊಂಡಿದ್ದೇವೆ. ಮತ್ತೊಂದ್ರೆ ಮಾತುದಿನ್ನೆಲ್ಲ ಈ ಸನ್ಮಾನ ಕಾರ್ಯಕ್ರಮ ನಡೆಪಡಿಕೊಳ್ಳಲು ಅಂಚನೆ ಚೇತು ಪೂಜಾರಿ ಹಾಗೂ ಅನ್ವಯ್ ಚೇತು ಪೂಜಾರಿ ಇವರ ಸುಪುತ್ರಿಯಾದ ತಾವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪಂಚಶಕ್ತಿ ಸಮಿತಿ ಮತ್ತು ಅವರ ಗುರೂಜಿಯವರ ಆಶೀರ್ವಾದದೊಂದಿಗೆ ಅಪ್ಪನ ಮೋಕೆದ ಪಿಲಿಕುಲು ತಂಡದ ಸದಸ್ಯರು ಹೌದು. ಪಿನ್ನಲಿಕೆ ಹುರಿಯುತ್ತಿರುವ ಶ್ರೀಮಂತ ಪರಂಪರೆಯನ್ನು ಕಲಿಯುವಲ್ಲಿ ನಿಮ್ಮ ಉತ್ಸಾಹ ಮೆಚ್ಚುವಂತದ್ದು. ತಮ್ಮ ಅವಿರತ ಪರಿಶ್ರಮ ಸಾಧನೆಯಿಂದ ಬೆಸ್ಟ್ ಪರ್ಫಾರ್ಮರ್ ಇನ್ ಯಂಗೆಸ್ಟ್ ಕಂಟೆಸ್ಟೆಂಟ್ ಪ್ರಶಸ್ತಿ ಪಡೆದುಕೊಳ್ಳುತ್ತಿದ್ದೀರಿ. ತುಳು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ತಮ್ಮ ಪ್ರಯತ್ನಗಳು ಸಾಧನೆ ಯುಎಇ ಮತ್ತು ಅಲ್ಲಿನ ತುಳು ಸಮುದಾಯವನ್ನು ಹೆಮ್ಮೆಪಡುವಂತೆ ಮಾಡಿದೆ. ತುಳುನಾಡಿನ ಪರಂಪರೆಯನ್ನು ಜೀವಂತವಾಗಿಡಲು ಇತರರನ್ನು ಪ್ರೇರೇಪಿಸುವ ತಮ್ಮ ಸಮರ್ಪಣೆ ಮತ್ತು ಉತ್ಸಾಹವನ್ನು ಗುರುತಿಸಿ ಅಭಿಮಾನದಿಂದ ಗೌರವಿಸುತ್ತಾ